ಮಂಗಳೂರು ನಗರ ಪೊಲೀಸ್ ಆಯುಕ್ತಾಲಯ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ, ಕೆಎಸ್ಆರ್ಪಿ 7ನೇ ಪಡೆ ಮಂಗಳೂರು ಘಟಕ ಇದರ ಸಹಯೋಗದಲ್ಲಿ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕಚೇರಿಯ ಆವರಣದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಮಾತನಾಡಿ, ಕಾನೂನು ಸುವ್ಯವಸ್ಥೆ ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೊಲೀಸರು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜಿಲ್ಲಾಡಳಿತಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಪೊಲೀಸ್ ಇಲಾಖೆಯು ಜಿಲ್ಲಾಡಳಿತಕ್ಕೆ ಶಕ್ತಿ ಇದ್ದಂತೆ ಪೊಲೀಸರ ಶ್ರಮವನ್ನ ಮೆಚ್ಚಲೇಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಪಶ್ಚಿಮ ವಲಯ ಐಜಿಪಿ ದೇವಜ್ಯೋತಿ ರೇ, ಪೊಲೀಸ್ ಕಮಿಷನರ್ ಶಶಿಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಸೋನಾವನೆ ಋಷಿಕೇಶ್ ಭಗವಾನ್, ಡಿಸಿಪಿಗಳಾದ ಹರಿರಾಮ್ ಶಂಕರ್, ಬಿಪಿ ದಿನೇಶ್ ಕುಮಾರ್, ಮೀಸಲು ಪೊಲೀಸ್ ಪಡೆಯ ಕಮಾಂಡೆಂಟ್ ಬಿಎಂ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು. ಶೀಘ್ರಗತಿಯ ಪದಸಂಚಲನ ಮೂಲಕ ವೇದಿಕೆಯಲ್ಲಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ರಾಜೇಂದ್ರ ಕೆವಿ IAS ಆಗಿದ್ದರು. ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನವರಿಗೆ ಗೌರವದ ವಂದನೆಯನ್ನು ಸಲ್ಲಿಸುವ ಮುಖೇನ ನಮ್ಮ ಈ ಕಾರ್ಯಕ್ರಮವು ಸಮಾಪ್ತಿಗೊಳ್ಳಲಿದೆ. ಕಳೆದ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಇರುವಂಥ ಸಮಯ ಆಗಿರ್ಬೋದು, ಕೋವಿಡ್ ಪೀಕಲ್ಲಿದ್ದಾಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂಥ ಸಮಯ ಆಗಿರ್ಬೋದು, ಕೊನೆಗೆ ವ್ಯಾಕ್ಸಿನೇಷನ್ ಮಾಡೋ ಟೈಮಲ್ಲೂ ಕೂಡ ಪೊಲೀಸ್ಗಳನ್ನೇ ಕಳಿಸಿ ಜನರುಗಳನ್ನ ಎಳ್ಕೊಂಡು ಬನ್ನಿ ಅನ್ನೋ ಟೈಪಲ್ಲಿ ಯಾವುದೇ ಘಟ್ಟ, ಯಾವುದೇ ಒಂದು ಇನ್ಸಿಡೆಂಟ್ಸ್ ಅಲ್ಲಿ ಕೂಡ ಪೊಲೀಸ್ ಇಲಾಖೆಯ ಮುಂಚೂಣಿಯಲ್ಲಿ ನಿಲ್ಲದೆ ಇದ್ರೆ ಯಾವ ಒಂದು ಪ್ರಗತಿಯೂ ಆಗ್ತಾ ಇಲ್ಲ. ಹಾಗಾಗಿ ಆ ವಿಚಾರದೊಳಗಡೆ ಮತ್ತೊಮ್ಮೆ ಪೊಲೀಸ್ ಸಿಬ್ಬಂದಿಗಳ ಕಾರ್ಯತತ್ಪರತೆಯನ್ನ, ಅವರ ಸಮರ್ಪಣಾ ಭಾವನೆಯನ್ನ ಮತ್ತೊಮ್ಮೆ ನಾನು ನೆನಪು ಮಾಡ್ಕೋತಾ, ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಅಧಿಕಾರಿಗಳ ಒಂದು ಸಮಾಜದೊಳಗಡೆ ಇನ್ನೂ ಕೂಡ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥಿತವಾಗಿ ಇರಬೇಕು ಅಂತ ಹೇಳಂದ್ರೆ, ಯಾವ ಇಲಾಖೆಯಲ್ಲಿ ಶಿಸ್ತು ಕಡಿಮೆ ಆದರೂ ಕೂಡ ನಡೆಯುತ್ತೆ, ಆದರೆ ಪೊಲೀಸ್ ಇಲಾಖೆ ಒಳಗಡೆ ಶಿಸ್ತು ಇದರೊಳಗಡೆ ಕಡಿಮೆ ಆದರೆ ಮಾತ್ರ ನಡೆಯಲ್ಲ. ಯಾಕೆಂದರೆ ಆಸ್ ಎ ಜಿಲ್ಲಾಧಿಕಾರಿಯಾಗಿ, ಯಾವುದೇ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಮಗೆ ಒಂದು ಬೆನ್ನೆಲುಬಾಗಿ, ನಮಗೆ ಒಂದು ಪ್ರೊಟೆಕ್ಷನ್, ನಮಗೆ ಒಂದು ನೆಮ್ಮದಿಯಿಂದ ಇರಬೇಕಂದ್ರೆ ಆ ಪೊಲೀಸ್ ಇಲಾಖೆಯ ಶಿಸ್ತು ಮತ್ತು ಅವರ ಧೈರ್ಯದಿಂದ ಮಾತ್ರ ಬೇರೆ ಇಲಾಖೆಗಳನ್ನು ಕಾಪಾಡೋದಕ್ಕೆ ಆಗೋದು. ಕಳೆದ ಕೋವಿಡ್ ಸಮಯದಲ್ಲಿ